ಸ್ನೇಹಿತರೆ ನಮಸ್ಕಾರ. ನಾವು ಪಂಚಶಂಕರನಾರಾಯಣದಲ್ಲಿ ಬರುವಂತಹ 5ನೇ ಶಂಕರನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿಯ ಸ್ಥಳ ಪುರಾಣ ಕೇಳೋಣ. ಹಾಗೆ ಇಲ್ಲಿ ತಪಸ್ ಮಾಡಿರುವಂಥ ಮುನಿಗಳು ಯಾರು, ಹಾಗೆಯೇ ಇಲ್ಲಿಯ ವಿಶೇಷತೆ ಏನು, ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಹೋಗಿ ದೇವರ ದರ್ಶನವನ್ನು ಮಾಡಿ ಆ ನಂತರ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಒಂದು ಮುನಿಗಳು ತಪಸ್ ಮಾಡಿರುವಂಥ ಜಾಗ ಇದೆ ಅಂತೆ. ಅದು ತುಂಬ ವಿಸ್ಮಯ ಆಗಿದೆ ಅಂತ ಹೇಳ್ತಾರೆ. ಅದನ್ನು ಸಹ ನಿಮ್ಗೆ ನಾನು ತೋರಿಸ್ತೀನಿ. ಬನ್ನಿ, ನಾವು ಮೊದಲು ದೇವರ ದರ್ಶನವನ್ನು ಮಾಡ್ಕೊಂಬರೋಣ. ಸ್ನೇಹಿತರೆ, ಈ ದೇವಸ್ಥಾನಕ್ಕೂ ಸಹ ಒಂದು ಇತಿಹಾಸ ಇದೆ. ಹಾಗೆಯೇ ಇಲ್ಲಿ ಸಹ ತಪಸ್ಸು ಮಾಡಿರುವಂಥ ಮುನಿಗಳು ಬೇರೆ. ನಾನು ಇದ್ರ ಬಗ್ಗೆ ಭಟ್ರತೆ ಕೇಳಿ ಸಂಪೂರ್ಣ ಮಾಹಿತಿ ನಿಮ್ಮನ್ನ ತಿಳಿಸ್ಕೊಡ್ತೀನಿ. ಭಟ್ರೆ ನಮಸ್ಕಾರ. ನಮಸ್ಕಾರ. ಭಟ್ರೆ ತಮ್ಮ ಹೆಸರು ಹೇಳಿ ಬಿಡ್ರಿ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಐತಾಳ್ ಅಂತ. ಭಟ್ರೆ, ಈ ಸ್ಥಳ ಪುರಾಣ ಏನು ಭಟ್ರೆ? ಆ್ಯಸ್ ಯೂಶುವಲ್ ನೀವು ಎಲ್ಲ ಕಡೆ ಹೋದಂತೆ ಕ್ರೋಡ, ಜಮದಗ್ನಿ, ಅಗಸ್ತ್ಯ, ಮಾಂಡವ್ಯ ಹಾಗೆ ಲೋಮಶ ಅಂತ ಆವರ್ಸೆ ಕ್ಷೇತ್ರದಲ್ಲಿ ಲೋಮಶ ಮುನಿ ಎನ್ನುವಂಥವರು ತಪಸ್ಸು ಮಾಡಿ ದೇವರನ್ನ ಆವಿರ್ಭಾವಗೊಳಿಸಿರ್ತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ದೇವರ ಅನುಗ್ರಹದ ಮೇರೆಗೆ ಮುನಿಯ ಅವರ ಕೇಳಿಕೆಯ ಮೇರೆಗೆ ನಿಜವಾಗಿ ದೇವಸ್ಥಾನ ಆದರೆ ಲೋಮಶ ಮುನಿ ತಪಸ್ಸು ಮಾಡಿದ ಸ್ಥಳದಲ್ಲೇ ಆಗಬೇಕು ಅಂತಿದ್ದದ್ದು. ಆದರೆ ಅಲ್ಲಿ ಕಷ್ಟ ಆಗ್ತದೆ ಎನ್ನುವಂತಹ ಉದ್ದೇಶದಿಂದ ಬಂಡೆಗಲ್ಲಿ ಇದ್ದದ್ರಿಂದ ಮುನಿಯಿಂದ ಅದನ್ನ ಮುನಿಯವರು ದೇವರಲ್ಲೇ ಕೇಳಿಕೊಂಡ ಪ್ರಕಾರದಲ್ಲಿ ಇಲ್ಲಿ ಆವಿರ್ಭಾವಗೊಂಡಿರ್ತಾರೆ. ವಿಶೇಷವಾಗಿ ಇಲ್ಲಿ 2 ಲಿಂಗ ಇದೆ. ಬಲಗಡೆಯಲ್ಲಿ ಈಶ್ವರ ಹಾಗೂ ಎಡಗಡೆಯಲ್ಲಿ ವಿಷ್ಣು. ನಿಮಗೆ ಬೇರೆ ಎಲ್ಲ ಕಡೆ ಈಗ ಕ್ರೋಡಶಂಕರನಾರಾಯಣದಲ್ಲ ಆದರೆ ಕೇವಲ ಗೊರಸಿನ ಆಕಾರದಲ್ಲಿದೆ. ಇನ್ನು ಹೊಳೆ ಶಂಕರನಾರಾಯಣದಲ್ಲಿ ಅದು ವಾರಾಹಿ ಇದರಲ್ಲಿ ಮುಳುಗಿ ಹೋಗಿದೆ. ಬೆಳವೆ ಶಂಕರನಾರಾಯಣದಲ್ಲಿ 1 ಲಿಂಗ ಕಾಣಿಸ್ತದೆ ನಿಮಗೆ. ಇಲ್ಲಿ 2 ಲಿಂಗ ಕಾಣಿಸ್ತದೆ. ಇಲ್ಲಿ ಪ್ರತಿನಿತ್ಯವೂ ಕೂಡ ವಿಶೇಷವಾಗಿ ಬೆಳಿಗ್ಗಿನ 8:30 ಒಳಗಡೆಯಲ್ಲಿ ಪ್ರತಿ ದಿವಸವೂ ಕೂಡ ಶಂಕರನಾರಾಯಣಗೆ ಹಾಗೆ ಗಣಪತಿಯಲ್ಲಿ, ಅಮ್ಮನವರಲ್ಲಿ, ನಾಗದೇವರಲ್ಲಿ ಪ್ರತಿನಿತ್ಯ ಪೂಜೆ ನಡೀತದೆ. ಹಾಗೆ ಸಂಜೆಯೂ ಕೂಡ ವಿಶೇಷವಾಗಿ ಅಭಿಷೇಕ ಪೂಜೆ ಇರುತ್ತದೆ. ಇನ್ನು ಕಾರ್ತಿಕ ಮಾಸ ಎನ್ನುವಂಥದ್ದು ಬಹಳ ವಿಶೇಷವಾಗಿರುತ್ತದೆ. ಸೋಮವಾರ ಅದೇ ಕಾರ್ತಿಕ ಅಮಾವಾಸ್ಯೆ ಎಂದು ದೀಪೋತ್ಸವ ನಡೀತದೆ. ಶಿವರಾತ್ರಿ ಎಂದು ಕೂಡ ವಿಶೇಷವಾಗಿ ಪಂಚಶಂಕರನಾರಾಯಣ ಯಾತ್ರಾರ್ಥಿಗಳು ಬರ್ತಾರೆ. ಸಾವಿರಾರು ಜನ ಬರ್ತಾರೆ. ಈಗಂತೂ ರಸ್ತೆ ವ್ಯವಸ್ಥೆ ಹಾಗೆ ನಿಮ್ಮ ಮೀಡಿಯಾ ಇರುವುದರಿಂದ ಜನ ಕೇಳಿಕೊಂಡು ಬರ್ತಾರೆ. ಇನ್ನು ಚಾಂದ್ರಮಾನ ಯುಗಾದಿಯ ದಿವಸದಂದು ನಾವು ವರ್ಧಂತಿಯನ್ನು ಆಚರಣೆ ಮಾಡ್ತೇವೆ. ಬೆಳಿಗ್ಗೆ ದೇವರಿಗೆ ಪಂಚವಿಂಶತಿ ಕಲಶ ಸ್ಥಾಪನೆ, ಅಭಿಷೇಕ, ಗಣಪತಿಯಲ್ಲಿ ಗಣಪತಿ ಹೋಮ ಹಾಗೂ ಅಮ್ಮನವರಲ್ಲಿ ಚಂಡಿಕಾ ಪಾರಾಯಣ, ನಾಗದೇವರಲ್ಲಿ ನವಕ ಪ್ರಧಾನ ಹೋಮಾದಿಗಳು ನಡೀತದೆ. ಸಂಜೆಯ ದಿವಸ ಸಂಜೆ ರಂಗಪೂಜೆ ಮತ್ತು ಉತ್ಸವ ನಡೀತದೆ. ಇದಿಷ್ಟು ನಮ್ಮ ದೇವಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು. ಈಗ ಪುಷ್ಕರಣ ಹೇಳಿದ್ರಲ್ಲ, ಅದಕ್ಕೇನೋ ಇತಿಹಾಸ ಉಂಟಾ ಅಥವಾ? ಅದು ಸರ್ವೇ ಸಾಮಾನ್ಯವಾಗಿ ಈಗ ಕ್ರೋಡಶಂಕರನಾರಾಯಣದಲ್ಲಿಯೂ ಕೂಡ ಅಲ್ಲಿ ಕೆರೆ ಇದೆ. ಅದೇ ನೀರನ್ನು ಉಪಯೋಗಿಸ್ತಾರೆ. ಆದರೆ ನಾವು ಇಲ್ಲಿ ಪ್ರತ್ಯೇಕವಾದಂತಹ ಬಾವಿ ಇರುವುದರಿಂದ ಪೂಜೆಗೆ ಉದ್ದೇಶಕ್ಕಾಗಿ ಬಾವಿಯ ನೀರನ್ನು ಉಪಯೋಗಿಸ್ತೇವೆ. ಇನ್ನು ಅದು ಕೆರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇರುವುದರಿಂದ ಅದು ಒಂದು ಅಂದ್ರೆ ಅಲ್ಲಿ ನೈರ್ಮಲ್ಯ ಅಂತ ಹೇಳಿದ್ರೆ ಸ್ವಚ್ಛತೆ ನಾವು ಕಾಪಾಡ್ಕೊಳ್ಬೇಕಾಗ್ತದೆ. ಬೇರೆ ಏನು ಅಲ್ಲಿ ಅಂತ ವಿಶೇಷಗಳೇನಿಲ್ಲ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪ್ರತಿ ದೇವಸ್ಥಾನಕ್ಕೆ ಹಿನ್ನೆಲೆ ಏನು ಕೇಳಿದ್ರೆ ಅದು ಊರಿಗೆ ಒಂದು ದೇವಸ್ಥಾನ, ಒಂದು ಶಾಲೆ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಕೆರೆ. ಇದಿಷ್ಟು ನಿಮಗೆ ಸೈಂಟಿಫಿಕಲಿ ಕೂಡ ಅದೊಂದು ಕೆರೆಯನ್ನು ಕೇಳಿದ್ರೆ ನಿಮಗೆ ಅಂತರ್ಜಲದ ಮಟ್ಟ ಹೆಚ್ಚಿಸ್ಲಿಕ್ಕೆ ಅದು ಒಂದು ಕಾರಣ ಆಗ್ತದೆ. ದೇವಸ್ಥಾನದ ಭಕ್ತಾದಿಗಳಿಗೆ ಕೈಕಾಲು ತೊಳಿಲಿಕ್ಕೆ ಅಥವಾ ಇನ್ನೂ ವಿಶೇಷ ಏನು ಕೇಳಿದ್ರೆ ಅದೇ ನೀರನ್ನ ದೇವಸ್ಥಾನದ ಪೂಜೆಗೆ ಉಪಯೋಗಿಸ್ತಾರೆ. ಅಥವಾ ತೆಪ್ಪೋತ್ಸವ, ಹೀಗೆ ಒಂದೊಂದು ಉತ್ಸವದಲ್ಲಿಯೂ ಕೂಡ ಅದಕ್ಕೊಂದು ಪ್ರಾಮುಖ್ಯತೆ ಇರ್ತದೆ. ಇಲ್ಲಿ ಹಿಂದೆ ಏನು ಕೇಳಿದ್ರೆ 2 ಹೆಬ್ಬಾಗಿಲಿಂದ ದೇವಸ್ಥಾನ ಇತ್ತು, ರಥೋತ್ಸವ ಇತ್ತು ಅಂತ ಹೇಳಿ ನಮಗೆ ಸಾಕಷ್ಟು ಅದರ ಬಗ್ಗೆ ಸಾಕ್ಷಿಗಳು ಸಿಕ್ಕಿವೆ. ಇಲ್ಲೇ ಹೊರಗಡೆ ಆ ಮಹಾಬಲಿ ಪೀಠದಿಂದ ಹೊರಗಡೆ ಒಂದು ತೋಡಿದೆ ಅಲ್ಲ, ಅಲ್ಲಿ ಈ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಂತಹ ಈ ತರದ ವ್ಯವಸ್ಥೆ ಏನುಂಟು ಇದು ಕೂಡ ಅಲ್ಲಿಯೂ ಕೂಡ ನಮಗೆ ಸಿಕ್ಕಿದೆ.
ಆದರೆ ಇದು ಅಷ್ಟು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸುತ್ತಮುತ್ತ ಜಾಗವು ನಮಗೆ ಸ್ವಲ್ಪ ಸಮಸ್ಯೆ ಇದೆ. ಅದರ ಜೊತೆಗೆ ಇನ್ನೂ ದೇವರು ಏನಾದರೂ ಅನುಗ್ರಹ ಮಾಡಿದ್ರೆ ಬಹುಶಃ ಮುಂದಿನ ಕಾಲದಲ್ಲಿ ರಥೋತ್ಸವ ಕೂಡ ಆಗ್ಬಹುದೇನೋ. ದೇವರ ಅನುಗ್ರಹ ಬೇಕಷ್ಟೇ ನಮಗೆ. ಹಾಗೆ ಇಲ್ಲಿ ವಿಶೇಷ ವಾರ್ಷಿಕ ಪೂಜೆ ಅಂತ ಏನಾದ್ರು? ವಾರ್ಷಿಕ ಪೂಜೆ ಅಂದ್ರೆ ಅದೇ ಶಿವರಾತ್ರಿ, ಚಾಂದ್ರಮಾನ ಯುಗಾದಿಗೆ ವಾರ್ಷಿಕೋತ್ಸವ ಮಾಡ್ತೇವೆ ನಾವು. ಅದು ದೇವರಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳು ನಡೀತದೆ. ಸಂಜೆ ಮೊದಲೆಲ್ಲ ಯಕ್ಷಗಾನ ಅದು ಇದು ಒಂದು ವಿಜೃಂಭಣೆಯನ್ನು ನಡೀತಾ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ದೇವರಿಗೆ ಸಂಬಂಧಪಟ್ಟ ಏನು ಕಾರ್ಯಕ್ರಮಗಳುಂಟು ಅದು ಯಾವುದನ್ನು ನಾವು ಕಮ್ಮಿ ಮಾಡುವುದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೆಲವೆಲ್ಲ ಕಮ್ಮಿ ಆಗಿದೆ ಅಷ್ಟೇ. ಮತ್ತೆ ದೇವರಿಗೆ ಸಂಬಂಧಪಟ್ಟಂತಹ ದೇವತಾ ಕಾರ್ಯಗಳು, ವೈದಿಕ ಕಾರ್ಯಕ್ರಮಗಳೆಲ್ಲ ನಡೀತದೆ. ದೇವರಿಗೆ ಪಂಚವಿಂಶತಿ ಕಲಶ ಸ್ಥಾಪನೆ, ಅದಕ್ಕೆ ಸಂಬಂಧಪಟ್ಟಂತಹ ದಿವಸ ಹೋಮ, ಗಣಹೋಮ, ಹಾಗೆ ಅಮ್ಮನವರಲ್ಲಿ ಸಪ್ತಶತಿ ಪಾರಾಯಣ, ನಾಗದೇವರಲ್ಲಿ ನವಕ ಪ್ರಧಾನ ಕಲಶಾಭಿಷೇಕ, ಇದೆಲ್ಲ ನಡೀತದೆ. ಸಂಜೆ ಒಂದು 2-2.5 ಗಂಟೆ ಇಲ್ಲಿನ ಸ್ಥಳೀಯ ಭಕ್ತ ವೃಂದದವರಿಂದ ಭಜನೆ ಕೂಡ ನಡೀತದೆ. ಅದಾದ ಮೇಲೆ ದೊಡ್ಡ ರಂಗಪೂಜೆ ಅಂತ ಹೇಳಿದ್ದೇವೆ. ದೇವರ ಗರ್ಭಗುಡಿಯಿಂದ ಹೊರಗಿನ ಮಹಾಬಲಿ ಪೀಠದ ತನಕ ಅನ್ನದ ಮುದ್ರೆಯನ್ನು ಮಾಡಿ ಅದರಿಂದ ರಂಗಪೂಜೆ ಉತ್ಸವ ನಡೀತದೆ. ಸರಿ ಸರಿ. ಹಾಗೆ ಶಿವರಾತ್ರಿಯಂದು ಯಥಾಶಕ್ತಿಯಾಗಿ ಸೇವೆ ಕೂಡ ನಡೀತದೆ. ಆ ದಿವಸವೂ ಕೂಡ ಕೆಲವೊಂದು ಟೀಮಿನವರು ಬೆಳಿಗ್ಗೆ ಬಂದು ಭಜನೆ ಮಾಡಿ ಹೋಗ್ತಾರೆ. ಇನ್ನು ಸಂಜೆ ಕೂಡ ಸ್ಥಳೀಯರಿಂದ ಭಜನೆ ನಡೀತದೆ. ಅದಾದ್ಮೇಲೆ ಪುನಃ ಉತ್ಸವ ರಂಗಪೂಜೆ ನಡೀತದೆ. ಹಾಗೆ ಪ್ರತಿನಿತ್ಯ ಪೂಜೆ ಸಮಯ ಹೇಗೆ? ಪ್ರತಿನಿತ್ಯ ಪೂಜೆ ಸಮಯ ಇಲ್ಲಿ ಅಂತ ಹೇಳಿದ್ರೆ ಸೋಮವಾರ ನಾವು ಒಂದು 8:30-9 ಗಂಟೆ ತನಕ ಇರ್ತೇವೆ. ಅದಾದ ನಂತರ ಬಾಕಿ ಉಳಿದ ಎಲ್ಲ ದಿವಸ ನಾವು ಸಾಧಾರಣ ಒಂದು 8 ಗಂಟೆ 8:30 ಒಳಗಡೆ ನಾವು ಪೂಜೆ ಮಾಡಿ ಹೋಗ್ತೇವೆ. ಮತ್ತೆ ಸಂಜೆ ಪುನಃ ಅಭಿಷೇಕ ಪೂಜೆ ಇರೋದ್ರಿಂದ ಒಂದು 6 ಗಂಟೆ ತನಕ ಇರ್ತೇವೆ ನಾವು. ಸರಿ. ಈಗ ಒಂದ್ ವೇಳೆ ಯಾರಾದ್ರೂ ದೂರದಿಂದ ಯಾರಾದ್ರೂ ಬರಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಫೋನ್ ನಲ್ಲಿ ಒಂದು ವಿಷಯ ಹೇಳಿದ್ರೆ ನಾವು ಇಂತಲ್ಲಿಂದ ಬರ್ತೇವೆ, ಸ್ವಲ್ಪ ಉಳಿಲಿ ಅಂತ ಹೇಳಿದ್ರೆ ನಾವು ಖಂಡಿತ ಆಯ್ಕೊಳ್ತೇವೆ. ಆದ್ರೆ ಒಂದು ಫೋನ್ ನಂಬರ್ ಶೇರ್ ಮಾಡಬಹುದಾ? ಖಂಡಿತವಾಗಿ. 9990399789 ಲಕ್ಷ್ಮೀನಾರಾಯಣ ಅಂತ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಾನು ಅಕಸ್ಮಾತ್ ಕಾರ್ಯಕ್ರಮಕ್ಕೆ ಏನಾದರೂ ಹೋಗಿದ್ದಲ್ಲಿ ಇನ್ನೊಂದು ನಂಬರ್ ಇದೆ 9731531792. ಈ ನಂಬರಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವಾಗ ನಿಮಗೆ ಬರಬೇಕನ್ಸ್ತದೋ ಅಥವಾ ಇಲ್ಲಿ ಸೇವೆ ಏನಾದರೂ ಇದ್ರೆ ನೀವು ಮುಂಚಿತವಾಗಿ ನಮಗೆ ಹೇಳಿದರೆ ನಾವು ಉಳಿತೇವೆ ಆ ದಿವಸ. ಹೌದು, ಯಾಕಂದ್ರೆ ನಾನು ಸುಮಾರು ದಿನದಿಂದ 1-2 ಸಲ ಬಂದೋದೆ. ಯಾಕಂದ್ರೆ ಹಲವಾರು ಕಾರ್ಯಕ್ರಮ ಇರುತ್ತೆ. ಇನ್ನೊಂದು ಬಂದು ಇಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಅವರು ಕಾಯ್ತಾ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೀವು 1 ದಿನ ಮುಂಚೆ ಅಥವಾ 2 ದಿನ ಮುಂಚೆ ಪ್ಲಾನ್ ಮಾಡಿ ಫೋನ್ ಮಾಡಿ ಬರೋದು ಉತ್ತಮ. ಖಂಡಿತ 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 ಖಂಡಿತ. ಸರಿ. ಈಗ ನಿಮ್ಗೆ ರಸ್ತೆ ಕೂಡ ಮೊದಲೇ ಹಿಂದೆಲ್ಲ ನೀವು ಗೋಳೆಂಗದಿಂದ ಬರಬೇಕಾದ್ರೆ ಮಾವಿನಕಟ್ಟೆಯಿಂದ ಸುತ್ತಾಗಿ ಬರಬೇಕಿತ್ತು. ಕಳೆದ ವರ್ಷದಿಂದ ಈಗ 2 ಗ್ರಾಮಕ್ಕೂ ಕೂಡ ಕನೆಕ್ಟಿವಿಟಿ ಸಂಪರ್ಕ ರಸ್ತೆ ಮಾಡಿದ್ದಾರೆ. ಹಾಗಾಗಿ ನೀವು ಅಲ್ಲಿ ರೋಡ್ ಆಗ್ತಾ ಉಂಟು. ಈಚೆ ಕಡೆನೂ ಶ್ರೀನಿವಾಸ್ ಶೆಟ್ಟರ್ ಮುಖಾಂತರ ಹೇಳಿದ್ದಾರೆ ಕನೆಕ್ಟ್ ಮಾಡ್ತೇವೆ ಅಂತ ಹೇಳಿ. ಅದು ಕೂಡ ಆಗ್ತದೆ. ಈಗ ಅಂತ ಹೇಳಿದ್ರೆ ನಿಮ್ಗೆ ಮಣ್ಣಿನ ರಸ್ತೆ ಈಗ ಇದೆ, ಕಚ್ಚಾ ರಸ್ತೆ ಇದೆ, ಅದನ್ನ ಪಕ್ಕ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಗೋಳೆಂಗದಿಂದ ಕೂಡ ಬರ್ಬೋದು. ನೀವು ಗೋಳೆಂಗದಿಂದ ಬಂದು ಬಣಸಾಲೆಯಲ್ಲಿ ಬಲಕ್ಕೆ ಬಂದ್ರೆ ಅನಂತರ ಸೀದಾ ದೇವಸ್ಥಾನಕ್ಕೆ ಬರ್ತದೆ. ಸರಿ. ಬೇರೆ ಇನ್ನೊಂದು ಈ ಕಡೆ ರೋಡ್, ಈ ಕಡೆ ಮಾವಿನಕಟ್ಟೆಯಿಂದ ಒಂಡಾರು ಮಾವಿನಕಟ್ಟೆಯಿಂದ ನೀವು ಎಡಕ್ಕೆ ಎಂಟ್ರಿ ಆದ್ರೆ ಮತ್ತುಳಿದ ನಿಮ್ಗೆ ಸಿಗುವಂತ ಎಡ ಎಲ್ಲ ರಸ್ತೆನ ಬಿಡಬೇಕು. ಒಂದ್ ಎಡ ರಸ್ತೆ ಕಮ್ಮಳಗದ್ದೆಗೆ ಹೋಗ್ತದೆ, ಇನ್ನೊಂದು ಮಾರ್ವಿಗೆ ಹೋಗ್ತದೆ, ಇನ್ನೊಂದು ಹಾಲಾಡಿಗೆ ಹೋಗ್ತದೆ, ಇನ್ನೊಂದು ನಾಗರತಿ ಕ್ಷೇತ್ರಕ್ಕೆ ಹೋಗ್ತದೆ. ಅಲ್ಲಿಂದ ನಾಗರತಿ ಕ್ಷೇತ್ರದಿಂದ 6 ರಸ್ತೆನ ಬಿಟ್ಟು ಬಂದ್ರೆ ಸೀದಾ ಇಲ್ಲಿಗೆ ಬರ್ತದೆ. ಇನ್ನೊಂದು ವಿಶೇಷ ಏನು ಕೇಳಿದ್ರೆ ಇಲ್ಲಿ ಪಾಣಿಪೀಠದ ವ್ಯವಸ್ಥೆ ಇಲ್ಲ ನಮ್ಮ ದೇವರಿಗೆ. ನಾವು ಮೃತ್ತಿಗೆಯನ್ನ ತರ್ತೇವೆ. ಇಲ್ಲಿ ಸೀತಾ ನದಿ ಹೊಳೆ ಇದೆ ಆ ವರ್ಷದಲ್ಲಿ. ಅಲ್ಲಿಂದ ಸಾಧಾರಣ ಒಂದು 10-20 ಬುಟ್ಟು ಮಣ್ಣು ಬೇಕಾಗ್ತದೆ. ಅದನ್ನ 48 ದಿವಸ ನೀರಿನಲ್ಲಿ ಕೊಳಸಿ ಅದನ್ನ ಕುಟ್ಟಿ ಅದನ್ನು ಹದಕ್ಕೆ ತಂದು ಪೀಠ ಮಾಡ್ತೇವೆ ನಾವು. ಮಣ್ಣಿನಿಂದನೇ ಪೀಠ ಮಾಡ್ತೇವೆ. ಈಗ ಏನಾಗಿದೆ ಕೇಳಿದ್ರೆ ನಮ್ಗೆ ಅಲ್ಲಿ ಮಣ್ಣು ಸ್ವಲ್ಪ ಸಮಸ್ಯೆ ಆದದ್ರಿಂದ ಪೀಠವನ್ನ ಕಲ್ಲಿನಲ್ಲಿ ಮಾಡಿಸಿದ್ದೇವೆ. ಲಿಂಗದ ಸುತ್ತ ಅಂದ್ರೆ ಶಂಕರ ಮತ್ತೆ ನಾರಾಯಣ ಎರಡೂ ಲಿಂಗದ ಮಧ್ಯದಲ್ಲಿ ಒಂದು ನಮ್ಮ 1.5 ಫೀಟ್ ಅಷ್ಟು ಆಳ ಇದೆ. ಅದಕ್ಕೆ ಮಣ್ಣು ತುಂಬಿಸಬೇಕು. ಆ ನಂತರದಲ್ಲಿ ಆ ದೇವರ ಸುತ್ತನೂ ಆ ಮೃತ್ತಿಗೆಯನ್ನೇ ಅಷ್ಟಬಂಧ ನಾವು ಮಾಡ್ತೇವೆ. ಆ ಅಷ್ಟಬಂಧವನ್ನ ಇಲ್ಲಿ ಸಮೀಪದಲ್ಲಿರತಕ್ಕಂತಹ ನಾಗರತಿ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿಯಿಂದ ಅಲ್ಲಿ ಉತ್ಸವ ನಡೀತದೆ. ಆ ಉತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ಕೊಡುವಂತಹದ್ದು ಇಲ್ಲಿನ ಮೃತ್ತಿಗೆ ಪ್ರಸಾದ. ಅದೊಂದು ವಿಶೇಷ. ಈ ಮೃತ್ತಿಗೆಯನ್ನು ತಗೊಂಡು ಹೋಗ್ತಾರೆ, ಅಲ್ಲಿ ಅಮ್ಮನವರ ಸುತ್ತ ಅದನ್ನು ಇಟ್ಟು ಒಂದು ಮಂಗಳಾರತಿಯನ್ನ ಮಾಡಿ ಆ ನಂತರದಲ್ಲಿ ಅದನ್ನು ಪ್ರಸಾದ ಕೊಡ್ತಾರೆ. ಅದು ಭಾರಿ ವಿಶೇಷ. ನಾವು ಆಲ್ರೆಡಿ ಈಗ ಅಲ್ಲಿಯ ವಿಡಿಯೋ ಮಾಡಿ ಹಾಕಿದ್ವಿ, ತುಂಬಾ ಜನ ನೋಡಿದ್ದಾರೆ. ಇನ್ನೊಂದು ನನಗೆ ಸರಿಯಾದ ಅಡ್ರೆಸ್ ಹೇಳಿ, ಯಾಕಂದ್ರೆ ತುಂಬಾ ಜನ ಬರ್ಲಿಕ್ಕೆ ಗೂಗಲ್ ಮ್ಯಾಪ್ ಹೊಡಲಿಕ್ಕೆ ಈಸಿ ಆಗುತ್ತೆ. ಅಡ್ರೆಸ್ ಕರೆಕ್ಟ್ ಆದಿಲ್ಲ ಇಲ್ಲಿ ನಾವು ಸಾಮಾನ್ಯವಾಗಿ ಆವರ್ಸೆ ಪೋಸ್ಟ್ ಮತ್ತೆ ಗ್ರಾಮ ಅಂತ ಹೇಳಿ ಹಾಕ್ತೇವೆ. ಉಡುಪಿ ಜಿಲ್ಲೆ, ಉಡುಪಿ ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ನಿಮ್ಗೆ ಎಲ್ಲಾ ರೀತಿಯಲ್ಲೂ ನಿಮ್ಗೆ ಹಾಲಾಡಿಯಿಂದ ಬರುವುದಾದ್ರೂ ಕೂಡ
ನಿಯರೆಸ್ಟ್ ರಸ್ತೆ ಇದೆ. ಅಲ್ಲಿ ಕೂಡ ಬೋರ್ಡ್ ಇದೆ, ಮಂದಾರ್ತಿ ದೇವಸ್ಥಾನಕ್ಕೆ ದಾರಿ ಅಂತ ಒಂದು ಬೋರ್ಡ್ ಇದೆ. ಅದರಲ್ಲೇ ಬಂದ್ರು ಕೂಡ ಇಲ್ಲಿಗೆ ಬರಬಹುದು. ಇನ್ನು ನೀವು ಶಿರಿಯಾರ, ಹಳ್ಳಾಡಿ ಆ ಕಡೆಯಿಂದ ಬರುವುದಾದ್ರೂ ಕೂಡ ಮಾರುವಿ ದೇವಸ್ಥಾನದಿಂದ ಅಲ್ಲಿಂದ ಕೂಡ ಈಚೆಗೆ ಬರಬಹುದು. ಸಾಧಾರಣ ಸರ್ವೇ ಸಾಮಾನ್ಯ ಈಗ ಒಂದು 3-4 ವರ್ಷದಿಂದ ಪಕ್ಕಾ ರಸ್ತೆ ಅಲ್ಲದ ಇದ್ರು ಕನೆಕ್ಟಿವಿಟಿ ಖಂಡಿತ ಇದೆ ಈ ದೇವಸ್ಥಾನಕ್ಕೆ. ಎಲ್ಲ ಕಡೆಯಿಂದ ಇದೆ, ಮಾವಿನಕಟ್ಟೆಯಿಂದನೂ ಇದೆ, ಈಚೆ ಆ ವರ್ಷ ಬಣಸಾಲೆ ಕಡೆಯಿಂದನೂ ಇದೆ, ಎಲ್ಲ ಕಡೆಯಿಂದನೂ ಇದೆ. ನಿಮಗೆ ನಿಯರೆಸ್ಟ್ ಅಂತ ಹೇಳಿದ್ರೆ ಶಂಕರನಾರಾಯಣ ದೇವಸ್ಥಾನ ಆ ವರ್ಷ ಅಂತ ಹಾಕಿದ್ರೆ ಗೂಗಲ್ ಅಲ್ಲಿ ಬರ್ತದೆ. ಒಂದು ಕನ್ಫ್ಯೂಷನ್ ಆಗ್ತದೆ, ಅದು ಈ ಕಡೆಯಿಂದನೂ ರಸ್ತೆ ತೋರಿಸ್ತದೆ, ಮಾವಿನಕಟ್ಟೆ ಕಡೆಯಿಂದನೂ ರಸ್ತೆ ತೋರಿಸ್ತದೆ. ಅದನ್ನು ನೀವು ನೋಡ್ಕೊಂಡ್ರೆ ಗೂಗಲ್ ಮ್ಯಾಪ್ ಆಗಿ ಇಲ್ಲಿ ಬರುತ್ತೆ, ಇಲ್ಲಿಗೆ ಬರುತ್ತೆ. ಸರಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ದೇವಸ್ಥಾನ ಸಂಪೂರ್ಣ ಅಡ್ರೆಸ್ ಆಗಿನೇ ಗೂಗಲ್ ಮ್ಯಾಪ್ ಲಿಂಕ್ ಅನ್ನು ಸಹ ಹಾಕಿರ್ತೀನಿ, ಅದನ್ನು ಸಹ ಯೂಸ್ ಮಾಡ್ಕೋಬಹುದು. ಇದು ವಿಶೇಷವಾಗಿ ಅಲ್ಲೊಂದು ಬಂಡೆ ಇದೆ, ಅದು ಬೇಕಾದ್ರೆ ನೋಡ್ಕೊಂಡು ಬರುವ. ಅದು ಈಗ ಎಂತಾಗಿದೆ ಕೇಳಿದ್ರೆ ಅಲ್ಲಿ ತುಂಬಾ ಪೊದೆಗಳೆಲ್ಲ ಅಲ್ಲಿ ಲೋಮಶ ಮುನಿ ಕುಳಿತುಕೊಂಡು ತಪಶ್ಚರಣೆಯನ್ನ ಮಾಡಿದಂತಹ ಸ್ಥಳ. ವಿಶೇಷವಾಗಿ ಅದು ನಾವು ಕುತ್ಕೊಳ್ಳುವ ಕುರ್ಚಿ ಹೇಗಿರ್ತದೋ ಅದೇ ಆಕಾರದಲ್ಲಿದೆ, ಪೀಠದಲ್ಲಿ ಇದೆ ಅಂತ ಹೇಳಿದ್ರೆ 2 ಕೈ ಇಡ್ಲಿಕ್ಕೆ, ಕೂತ್ಕೊಡ್ಲಿಕ್ಕೆ ಇರ್ತೇವಲ್ಲ ಅದೇ ತರ ಸಂಪೂರ್ಣ ಅದೇ ತರ ಇದೆ. ಇವಾಗ ಏನಾಗಿದೆ ಅಂದ್ರೆ ನಾವು ಚಿಕ್ಕಂದಿರುವಾಗೆಲ್ಲ ಅದೆಲ್ಲ ಹೋಗಿ ನೋಡ್ಕೊಂಡು ಬರ್ತಿದ್ವಿ, ಎಲ್ಲರೂ ಹೋಗ್ತಿದ್ವಿ. ಇವಾಗೆಲ್ಲ ಪೊದೆ ಎಲ್ಲ ಬೆಳೆದು ಸ್ವಲ್ಪ ಕಾಡು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇಲ್ಲಿ, ಸ್ವಲ್ಪ ಹೋಗೋರ ಸಂಖ್ಯೆ ಕಮ್ಮಿ ಇದೆ. ಹಂಗಾಗಿ ಅದನ್ನೊಂದು ಒಳಗಡೆ ಹೋಗಿ ನಿಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ, ಹೊರಗಡೆಯಿಂದ ನೋಡ್ಕೊಂಡು ಬರ್ಬೋದು. ಇನ್ನು ಒಂದು ಏಕಶಿಲಾ ಬಂಡೆ ಇದೆ, ಅದಕ್ಕೆ ಯಾವುದೇ ಸಪೋರ್ಟ್ ಇಲ್ಲ, ಹಂಗೆ ನಿಂತಿದೆ. ಅದರಲ್ಲಿ 2 ದೇವರ ಕಣ್ಣಿನ ಆಕಾರ ಇದೆ. ಅದಕ್ಕೆ ನೇರವಾಗಿ ಇಲ್ಲಿ ದೇವರ ಉದ್ಭವ ಆಗಿದೆ, ಸಂಪೂರ್ಣ ನೇರವಾಗಿ ಇದೆ. ಈಗ ಅಂತ ಹೇಳಿದ್ರೆ ಇಲ್ಲಿ ತೋಟಗಳ ಆಗಿರೋದ್ರಿಂದ ನೇರ ತೋರುವುದಿಲ್ಲ ನಮಗೆ. ಇಲ್ಲಿ ಅಲ್ಲಿಂದ ನೋಡಿದ್ರೆ ಸರಿಯಾಗಿ ನಮ್ಗೆ ಶಿಖರ ತೋರ್ತದೆ, ಅಂದ್ರೆ ದೇವರ ಶಿಖರ ಕರೆಕ್ಟ್ ಆಗಿ ತೋರ್ತದೆ, ಅಷ್ಟು ನೇರವಾಗಿ ಇಲ್ಲಿದೆ. ಈಗ ಇಲ್ಲಿ ಬಂದು ಭಕ್ತರು ಅಲ್ಲಿ ಹೋಗಿ ದರ್ಶನ ಪಡಿಬಹುದಾ? ಖಂಡಿತ. ಅಂತ ಹೇಳಿದ್ರೆ ಅದೇ ನಿಮ್ಗೆ ಒಳಗಡೆ ಹೋಗ್ಲಿಕ್ಕೆ ಸಮಸ್ಯೆ ಒಂದಿದೆ, ಅದು ಬಿಟ್ರೆ ಮತ್ತೆ ಏನ್ ತೊಂದರೆ ಇಲ್ಲ. ಅಂತ ಹೇಳಿದ್ರೆ ಹೆಬ್ಬಾವು ಈ ತರ ಎಲ್ಲ ಹಾವುಗಳೆಲ್ಲ ಇದೆ, ನಾವು ನೋಡಿದ್ದೇವೆ. ಅದನ್ನ ಜನಸಂಚಾರ ಕಮ್ಮಿ ಇರೋದ್ರಿಂದ ಅದೊಂದು ನೋಡ್ಲಿಕ್ಕೆ ಆಗುದಿಲ್ಲ. ಅದು ನಮ್ಮ ಸ್ಥಳೀಯರೆಲ್ಲ ಒಂದು ಯುವಕರೆಲ್ಲ ಸ್ವಲ್ಪ ಅಥವಾ ಹೊರಗಡೆಯಿಂದ ಬಂದವರೆಲ್ಲ ಏನಾದ್ರೂ ಒಂದು ಸಹಾಯ ಮಾಡಿದ್ರೆ ಅದನ್ನು ಕೂಡ ನಾವು ಮಾಡ್ತೇವೆ, ಅತಿ ಶೀಘ್ರದಲ್ಲಿ ಮಾಡ್ತೇವೆ. ಯಾಕಂದ್ರೆ ತುಂಬಾ ಜನ ಅದೊಂದು ಕೇಳ್ಕೊಂಡು ಬಂದಿದ್ದಾರೆ. ಈಗ ಈ ಪ್ಲೇಸ್ ನಲ್ಲಿ ನಿಮ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸ್ಥಳ ಪುರಾಣ ಏನಾದ್ರು ಅಥವಾ ಇದಕ್ಕೆ ಸಂಬಂಧಪಟ್ಟ ಸ್ಥಳ ಏನಾದ್ರೂ ಇದ್ರು ಹೇಳಿ ಅಂತ ಹೇಳಿ. ಇನ್ನೊಂದು ಇಲ್ಲೇ ಸ್ವಲ್ಪ ಮುಂದೆ ಒಂದು ಬಂಡೆಗಲ್ಲಿದೆ, ಆ ಬಂಡೆಗಲ್ಲಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ರಥ ಹೂತು ಹೋಗಿದೆ ಅಂತ ಹೇಳಿ ಒಂದು ಸ್ಥಳ ಪುರಾಣ ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಅದು ಎಷ್ಟು ಸರಿ ತಪ್ಪು ನಮಗೂ ಗೊತ್ತಿಲ್ಲ, ಆದ್ರೆ ತುಂಬಾ ಜನರ ಬಾಯಿಂದ ಬರೋದ್ರಿಂದ ಅದು ಖಂಡಿತ ಇರಬಹುದು. ಮತ್ತೊಂದು ಇಲ್ಲಿನ ಶಾಸನವನ್ನ ವ್ಯವಸ್ಥೆಗಳ ಅವ್ಯವಸ್ಥೆಯಿಂದ ಇನ್ನೊಂದು ಕಡೆ ಹೋಗಿದೆ ಅಂತ ಹೇಳ್ತಾರೆ. ಅದನ್ನ ಕೋಟೇಶ್ವರ ರಾವ್ ಅಂತ ಅವರಿಗೆ ಪ್ರಸ್ತುತ ಸುಬ್ರಹ್ಮಣ್ಯದಲ್ಲಿದ್ದಾರೆ. ಅವರು ಈ ಆವರಸೆ ಶಂಕರನಾರಾಯಣ ಮತ್ತೆ ಕೋಟೇಶ್ವರದ ಕೋಟಿಲಿಂಗೇಶ್ವರದ ಸ್ಥಳ ಪುರಾಣ ಬರೆಯುವಾಗ ಇಲ್ಲಿನ ದೇವಸ್ಥಾನಕ್ಕೂ ಕೋಟೇಶ್ವರ ದೇವಸ್ಥಾನಕ್ಕೂ ಅತ್ಯಂತ ಸಾಮೀಪ್ಯವಾಗಿರತಕ್ಕಂತಹ ಸಂಬಂಧ ಇದ್ದು, ಇಲ್ಲಿನ ಶಾಸನವನ್ನ ಉದ್ದೇಶಪೂರ್ವಕವಾಗಿ ಒಂದಷ್ಟು ಕಾರಣಗಳಿಂದ ಅದನ್ನ ಬೇರೆ ಕಡೆ ತಗೊಂಡು ಹೋಗಿ ಹಾಕಿದ್ದಾರೆ. ಆ ಪ್ಲೇಸ್ ಅನ್ನು ಅವ್ರು ಪ್ರತ್ಯೇಕವಾಗಿ ಹೇಳಿದ್ದಾರೆ, ನಮಗೂ ಕೂಡ ಗೊತ್ತು. ಬಟ್ ನಾವು ಅದನ್ನ ಈಗ ಹೇಳಿದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ತಿದೆ, ಅದಕ್ಕೋಸ್ಕರ ಅದನ್ನ ಹೇಳುದಿಲ್ಲ. ಅಂತೂ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳಿದ್ದು ಸಾಧಾರಣ ಒಂದು 88ರಿಂದ 90 ಮುಡಿ ದೇವಸ್ಥಾನಕ್ಕೆ ಉಂಬಳಿ ಭೂಮಿ ಹಿಂದೆ ಇದ್ದಿತ್ತಂತೆ. ಕಾರಣಾಂತರದಿಂದ ಅದೆಲ್ಲ ಹೋಗಿದೆ. ಪೇಟೆ ಅಲ್ಲದ್ರಿಂದ ನಿಶ್ಶಬ್ದವಾಗಿರ್ತದೆ. ಶಿವರಾತ್ರಿ ದಿವಸ ಬಂದ್ರು ಕೂಡ ಇಷ್ಟೇ ನಿಶಬ್ದವಾಗಿರ್ತದೆ. ತುಂಬಾ ಜನ ಹೇಳ್ತಾರೆ ಆ ವರ್ಷಕ್ಕೆ ಬಂದ್ರೆ ಒಂಥರ ನೆಮ್ಮದಿ ಸಿಗ್ತದೆ ಅಂತ. ನಾನು ನೋಡಿದೆ, ನಾವು ಸುಮ್ಮನೆ ಕೂತಿದ್ವಿ 1 ಗಂಟೆ ಕಾಲ, ನವಿಲ್ ಬರ್ತಾ ಇತ್ತು, ಕೊಕ್ಕರೆ ಅದೆಲ್ಲ ಬಂದು ಹೋಗ್ತಾ ಇತ್ತು. ಅಲ್ಲಿ ಒಂದು ಖುಷಿ ಆಯ್ತು, ಯಾಕಂದ್ರೆ ನಾವು ಪೇಟೆ ನೋಡಿ ಸ್ವಲ್ಪ ಒಂದು ಡಿಫ್ರೆಂಟ್. ಇಲ್ಲಿ ನೀವೆಂತ ವಿಶೇಷ ಕೇಳಿದ್ರೆ ಎಷ್ಟು ಜನಜಂಗಳಿ ಇದ್ರು ಕೂಡ ಗಲಾಟೆ ಇಲ್ಲ, ಅಷ್ಟು ಶಾಂತವಾಗಿರುತ್ತೆ ಇಲ್ಲಿ. ನಿಮ್ಗೆ ಇವಾಗ ಇದೆ, ಈಗ ಸ್ವಲ್ಪ ರಸ್ತೆ ಹತ್ರ ಆಗೋದ್ರಿಂದ ಕೆಲಸ ಕೂಡ ನಡೀತಾ ಇದೆ. ಸರಿ, ಹೌದೌದು. ಬಟ್ ಹಾಗೆ ಇಲ್ಲಿಯ ವಿಶೇಷ ಹರಕೆ ಅಂತ ಏನಾದ್ರು ಉಂಟಾ? ವಿಶೇಷ ಹರಕೆ ಅಂತ ಹೇಳಿದ್ರೆ ಒಂದು ಹರಿವಾಣ ನೈವೇದ್ಯ, ಇನ್ನೊಂದು ಶಂಕರ ಮತ್ತೆ ನಾರಾಯಣ ಇರುವುದರಿಂದ ನೀವು ರುದ್ರಾಭಿಷೇಕವನ್ನು ಮಾಡಿಸಬಹುದು, ಇನ್ನೊಂದು ಪವಮಾನ ಅಭಿಷೇಕವನ್ನು ಮಾಡಿಸಬಹುದು. ಫಲ ಏನು? ರುದ್ರಾಭಿಷೇಕ ಮಾಡುವುದರಿಂದ ಸರ್ವೇ ಸಾಮಾನ್ಯ ಈಶ್ವರನಿಂದ ಏನೆಲ್ಲ ಬರ್ತದೆ ನಮ್ಗೆ. ರುದ್ರ ಅಂತ ಹೇಳಿದ್ರೆ ಎಲ್ಲ ರೋಗ ರುಜಿನಗಳನ್ನ ನಾಶ ಮಾಡಿ, ಶಂ ಕರೋತಿ ಇತಿ ಶಂಕರ ಅಂತ ಹೇಳಿದ್ರೆ ಮಂಗಳವನ್ನ ಉಂಟು ಮಾಡುವವ ಶಂಕರ. ಇನ್ನು ವಿಷ್ಣು ಪಾಲನಕರ್ತ, ಎಲ್ಲ ರೀತಿಯಲ್ಲಿಯೂ ಕೂಡ ನಮಗೆ ಸಹಾಯ ಮಾಡ್ತಾನೆ. ಖಂಡಿತ ನಾವು ಅನುಭವಿಸಿದ್ದ ಅನುಭವ ಏನು ಕೇಳಿದ್ರೆ, ನಮ್ಮಲ್ಲಿ ನಾವು ಶಂಕರನಾರಾಯಣನನ್ನ ನಂಬಿ ಒಂದು ಕೆಲಸಕ್ಕೆ ಹೊರಟ್ರೆ ಖಂಡಿತವಾಗಿ ಅದನ್ನು ನೆವರೇರಿಸಿ ಕೊಡ್ತಾನೆ. ನೀವು ಹರಕೆ ಹೊರುವಂತ ಕೆಲಸವೇ ಇಲ್ಲ.
ನಾವಿಲ್ಲಿ ಬಂದ ಭಕ್ತಾದಿಗಳು ಅಷ್ಟೇ ಕಷ್ಟ ಅಂತ ಹೇಳಿದ್ರೆ ಅವ್ರಿಗೆ ನಾವು ಏನೂ ಹೇಳುವುದಿಲ್ಲ. ಏನಾದ್ರೂ ಸೇವೆ ಮಾಡಿ ಅವ ನಡೆಸಿಕೊಳ್ತಾನೆ, ಇಂಥದ್ದೇ ಮಾಡಿ ಅಂತ ನಾವು ಯಾರಿಗೂ ಹೇಳುವುದಿಲ್ಲ. ಭಕ್ತಿ ಖಂಡಿತವಾಗಿ ಆ ಪ್ರಾರ್ಥನೆಯ ಭಕ್ತಿಯ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅನುಗ್ರಹ ಆಗ್ತದೆ. ಸರಿ ಸರಿ. ಈ ಸಲ ನಾವು ಪಂಚ ಶಂಕರನಾರಾಯಣ ಒಂದು ಯಾತ್ರೆ ಮಾಡುವ ಅಂತ ಹೊರಟ್ವಿ. ಇವತ್ತಿಗೆ ಅದು ಇಲ್ಲಿಗೆ ಸಮಾಪ್ತಿ ಆಯ್ತು. ಅದು ಪಂಚಶಂಕರ ನಾರಾಯಣ ಯಾತ್ರೆ ಅಂದ್ರೆ ಸ್ವಲ್ಪ ಜ್ಞಾನಕ್ಕೆ ಹೇಳುವುದೇನು ಕೇಳಿದ್ರೆ, ಯಾರು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ, ಈಗ ಕ್ರೋಡ ಶಂಕರನಾರಾಯಣದಿಂದ ಪ್ರಾರಂಭ ಮಾಡಿದ್ರೆ ಅಲ್ಲಿಂದ ಎಲ್ಲಾ ಶಂಕರನಾರಾಯಣಕ್ಕೂ ಹೋಗಿ ಪುನಃ ಕ್ರೋಡದಲ್ಲೇ ಹೋಗಿ ಒಂದು ನಮಸ್ಕಾರ ಮಾಡಿ ಬಂದ್ರೆ, ನೀವು ಶಿವರಾತ್ರಿಯ ದಿವಸ ಪಂಚಶಂಕರನಾರಾಯಣ ಯಾತ್ರೆಯನ್ನು ಮಾಡಿದರೆ ಅಶಕ್ತರಾದವರಿಗೆ ಕಾಶಿ ಯಾತ್ರೆ ಮಾಡಿದರೆ ಎಷ್ಟು ಫಲ ಇದೆ ಅಷ್ಟು ಫಲವನ್ನ ಶಿವರಾತ್ರಿಯ ಈ ಪಂಚಶಂಕರನಾರಾಯಣ ಯಾತ್ರೆಯಿಂದ ನಾವು ಪಡಿಬಹುದು ಖಂಡಿತವಾಗಿ. ಶಿವರಾತ್ರಿ ದಿನದಲ್ಲಿ ಶಿವರಾತ್ರಿ ದಿನದಲ್ಲಿ. ಸರಿ ಸರಿ ಸರಿ. ಆಗ್ಲಿ, ನಮ್ಮ ವೀಕ್ಷಕರು ನಮ್ಮ ಜೊತೆ ನಾವು ಹೋದಾಗ ನಾವು ಯಾಕಂದ್ರೆ ಪ್ರತಿ ಕ್ಷೇತ್ರ ಹೋಗಿ ನಾವು ಅಲ್ಲಿಯ ಇತಿಹಾಸವನ್ನ ಹಾಗೆ ಭಟ್ಟತ್ತೆಲ್ಲ ಮಾತಾಡಿಸಿ ಹೇಳಿದೀವಿ. ನಮ್ಮ ಜೊತೆ ಅವ್ರು ಸಹ ಒಂದು ಯಾತ್ರೆ ಮಾಡಿದಾಗ ಆಯ್ತು. ಖಂಡಿತ ಖಂಡಿತ. ತುಂಬಾ ಧನ್ಯವಾದ ಭಟ್ರೆ, ಯಾಕಂದ್ರೆ ನಮಗೋಸ್ಕರ ಟೈಮ್ ಕೊಟ್ಟು. ಹಾಗೇನಿಲ್ಲ, ನಮ್ಮ ಕರ್ತವ್ಯ ಆಗ್ತದೆ. ಯಾಕೆ ಹೇಳಿದ್ರೆ ನಾವು ಪೂಜೆ ಮಾಡುವ ದೇವರು ಎಲ್ಲದಕ್ಕಿಂತ ಹೆಚ್ಚು 4 ಜನರಿಗೆ ಅದು ತಿಳಿದು ಅವರೊಂದಷ್ಟು ಜನ ಬಂದ್ರೆ ನಾವು ಪೂಜೆಯನ್ನ ಎಷ್ಟು ಚಂದ ಮಾಡ್ತೇವೋ ಭಕ್ತಾದಿಗಳು ಭಕ್ತಿಯಿಂದ ಕೈ ಮುಗಿಯುವುದು ಕೂಡ ಅಷ್ಟೇ ಆ ದೇವರ ಚೈತನ್ಯ ಬರ್ತದೆ ಎನ್ನುವಂತದ್ದು ಶಾಸ್ತ್ರ. ಹೌದು. ಅದೇ ನಮ್ಮಿಂದ ಆಗುವಂಥದ್ದು ನಮ್ಮ ಸಂಸ್ಕೃತಿನ ಸ್ವಲ್ಪ ಬಿಟ್ಟು ಹೋಗುವ ಅಂತ ಹೇಳಿ ಈ ಒಂದು ಮಾರ್ಗ. ಖಂಡಿತ ಖಂಡಿತ. ನಿಮ್ಗೆ ತುಂಬಾ ಧನ್ಯವಾದ ಭಟ್ರೆ. ಧನ್ಯವಾದ. ಓಕೆ, ಇಲ್ಲಿ ನೋಡಿ, ಇಲ್ಲಿ 2 ಕಣ್ಣು ರೀತಿಯಲ್ಲಿ ಕಾಣುತ್ತೆ. ಇಲ್ಲಿ ಏನು 2 ಕಣ್ಣು ರೀತಿಯಲ್ಲಿ ಇದೆಯೋ ಇದು ಈ ನಮ್ಮ ಮುನಿಗಳು ತಪಸ್ ಮಾಡಿದಂಥ ಜಾಗ. ಅವ್ರು ತಪಸ್ ಮಾಡಿದ ಜಾಗ ಆ್ಯಕ್ಚುಲಿ ಆ ಕಡೆ ಇದೆ ನೋಡಿ. ಇಲ್ಲಿ ಏನು ಕಣ್ಣುಗಳನ್ನ ಒಂದು ಬಂಡೆ ತೋರಿಸಿದ್ನು, ಇದರ ನೇರಕ್ಕೆ ನಾವು ದೇವಸ್ಥಾನವನ್ನು ಕಾಣ್ಬೋದು. ಬಟ್ ಇಲ್ಲಿ ಬಿಸಿಲಿರೋದನ್ನು ಸ್ವಲ್ಪ ನನಗೆ ಕ್ಯಾಮ್ರಾ ಅಷ್ಟು ಕ್ಲೀನ್ ಕಾಣ್ತಿಲ್ಲ. ಬಟ್ ಇದು ನೇರಕ್ಕೆ ನಾವು ದೇವಸ್ಥಾನವನ್ನು ನೋಡಬಹುದು. ಸ್ನೇಹಿತರೆ ನೋಡಿ, ಇದೇ ಜಾಗದಲ್ಲಿ ಲೋಮಶ ಮಹರ್ಷಿಗಳು ತಪಸ್ ಮಾಡಿದಂತಹ ಜಾಗ ಇದು. ಇಲ್ಲಿ ಕ್ಲೀನಾಗಿ ಕಾಣ್ತಿಲ್ಲ, ಯಾಕಂದರೆ ತುಂಬ ಗಿಡ ಎಲ್ಲ ಇರೋದ್ರಿಂದ ನಮಗೆ ಅಡ್ಡ ಬರ್ತಾ ಇದೆ. ಇಲ್ಲ ನಮಗೆ ಕ್ಲೀನಾಗಿ ಕಾಣುತ್ತೆ. ಇದನ್ನೆಲ್ಲ ಸ್ವಲ್ಪ ಕ್ಲೀನೆಲ್ಲ ಮಾಡಿದ್ರೆ ಆರಾಮ್ಸೆ ಅಲ್ಲಿ ಹೋಗಿ ಅಲ್ಲಿಯ ದರ್ಶನವನ್ನು ಸಹ ನಾವು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಇದು ಸಹ ಒಂದು ಪ್ರಖ್ಯಾತಿ ಬರಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಕೆಲವೆಲ್ಲ ದಾರಿಗಳಿದೆ, ಅದರಲ್ಲಿ ಇದು ಒಂದು ಸಹ. ಸ್ನೇಹಿತರೆ, ಇದಿಷ್ಟು ಈ ಕ್ಷೇತ್ರದ ಒಂದು ಪುರಾಣ ಕಥೆಯಾಗಿತ್ತು, ಹಾಗೆಯೇ ಇಲ್ಲಿಯ ವಿಶೇಷತೆ ಆಗಿತ್ತು. ನಾವಿನ್ನು ಈ ಪಂಚಶಂಕರನಾರಾಯಣದ ಈ ಯಾತ್ರೆಯನ್ನು ನಾವಿಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೋಡೋಣ, ನಾವು ಮುಂದೆ ಇನ್ನು ಬೇರೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿಯ ಕ್ಷೇತ್ರದ ಮಹಿಮೆಯನ್ನು ಹಾಗೆ ಅಲ್ಲಿಯ ದೇವಸ್ಥಾನಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.